ದೇವಾಲಯಗಳ ನಗರಿ ಬಾರ್ಕೂರ್ನಲ್ಲಿ ತುಳುನಾಡಿನ ಬ್ರಹ್ಮವೈದ್ಯರ ದೇವಾಲಯವೊಂದು ವಿಶಿಷ್ಟ ರೀತಿಯಲ್ಲಿ ನವನಿರ್ಮಾಣಗೊಂಡಿದ್ದು ಪ್ರತಿಷ್ಠಾ ಮಹೋತ್ಸವಕ್ಕೆ ಸಜ್ಜುಗೊಂಡಿದೆ. ಹೊಸಾಳ ಗರಡಿಯಂದು ಜನಮನದಲ್ಲಿದ್ದ ಸಾನ್ನಿಧ್ಯದಲ್ಲಿ ನಾಗದೇವರು, ಸಪರಿವಾರ, ಬ್ರಹ್ಮವೈದ್ಯರ ಕುಲದೈವಗಳು, ಶಿವರಾಯ, ಕಲ್ಕುಡ, ಕಾಳಮ್ಮದ ನವೀಕರಣದ ಗುಡಿಯಲ್ಲಿ ಮೇ 22ರಿಂದ 28ರ ತನಕ ನಡೆಯುವ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಪುನರ್ ಪ್ರತಿಷ್ಠೆಗೊಳ್ಳಲಿದೆ. ಕಳೆದ 2 ವರ್ಷದ ಹಿಂದೆ ಕೋಟಿ ಚೆನ್ನೈಯರ ವಿಗ್ರಹವನ್ನು ಸಾಂಪ್ರದಾಯಿಕವಾಗಿ ನಿರ್ಮಿಸಿದ ದೈವಾಲಯವಾದ ಗೆಜ್ಜೆಗಿರಿಯ ಮಾದರಿಯಲ್ಲಿ ಅದೇ ಕುಶಲಕರ್ಮಿಯಾದ ಕುಬೇರಪ್ಪ ಮತ್ತು ಕೆಂಪುಗಲ್ಲಿನಿಂದ ಚಿತ್ತಾಕರ್ಷಕವಾಗಿ ಕಲಾತ್ಮಕವಾಗಿ ಬಾರ್ಕೂರ್ನಲ್ಲಿ ದೈವಾಲಯ ಮೂಡಿಬಂದಿದೆ. ಮೂರ್ತಿಗಳು ಮೊದಲನೇದೇ ಆಗಿದ್ದು ಅದಕ್ಕೆ ಬಣ್ಣವನ್ನು ನೀಡುವ ಕಾರ್ಯ ನಡೆಯುತ್ತಿದೆ. ನಮ್ಮ ಬಾರ್ಕೂರು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ಹಾಗೆ ದೇವಾಲಯಗಳು ಸುಮಾರು 365 ದೇವಾಲಯಗಳಿವೆ. ಅವುಗಳ ಪೈಕಿ ಗರಡಿಗಳಿಗೂ ಕೂಡ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದೇವೆ. ಇಲ್ಲಿನ ಆಸುಪಾಸಿನ ಹಲವಾರು ಗರಡಿಗಳಲ್ಲಿ ಅತಿ ಮುಖ್ಯವಾದಂಥ ಗರಡಿ ಅಂತ ಹೇಳಿದರೆ ಶ್ರೀ ಬ್ರಹ್ಮವೈದ್ಯರ ಗರಡಿ ಹೊಸಾಳ ಬಾರ್ಕೂರು. ತುಳುನಾಡ ರಾಜಧಾನಿಯಾದ ಬಾರ್ಕೂರಿನಲ್ಲಿ ಈ ಪ್ರಸಿದ್ಧವಾದ ಗರಡಿ ಹಲವು ವರ್ಷಗಳಿಂದ ಭಕ್ತಾದಿಗಳನ್ನು ಆಕರ್ಷಿಸ್ತಾ ಇದೆ. ಇತ್ತೀಚೆಗೆ ಹಮ್ಮಿಕೊಂಡಂತೆ ಇದೇ 26ರಂದು 22ರಿಂದ ಪ್ರಾರಂಭವಾಗಿ 26ರವರೆಗೆ ಬ್ರಹ್ಮಕಲಶೋತ್ಸವ ಆಚರಣೆಯನ್ನು ವಿಶಿಷ್ಟವಾಗಿ ಆಚರಿಸ್ತಾ ಇದ್ದೇವೆ. ಊರು ಅಂತ ಹೇಳ್ತೇವೆ. ಇವುಗಳನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಪುನರುತ್ಥಾನಗೊಳಿಸಲಿಕ್ಕೆ ವಿವಿಧ ಬಣ್ಣಗಳನ್ನು ಹಾಕಿ ನಮ್ಮ ಸಂಪ್ರದಾಯದಂತೆ ಕೇರಳದಿಂದ ಬಂದಂಥ ಕೆಲವು ಬಣ್ಣ ಕೊಡುವವರು ಸುಮಾರು 15 ದಿನದಿಂದ ನಿರಂತರವಾಗಿ ಅವರ ಒಂದು ಬಳಗ